ಕಿಡಿಗೇಡಿಗಳು ವಿಟ್ಲ ಎಸ್ಟಿಪಿ ಕಚೇರಿಗೆ ಬೆಂಕಿ ಹಚ್ಚಿದ ಘಟನೆಯನ್ನ ಖಂಡಿಸಿ ವಿಟ್ಲ ವಲಯ ಎಸ್ಟಿಪಿ ವತಿಯಿಂದ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದ್ರು. ಸಂಘ ಪರಿವಾರ ಹಾಗೂ ಬಿಜೆಪಿಯ ವಿರುದ್ಧ ಘೋಷಣೆ ಕೂಗಿದ ಕಾರ್ಯಕರ್ತರು ತಕ್ಷಣವೇ ಆರೋಪಿಗಳನ್ನು ಬಂಧಿಸುವಂತೆ ಆಗ್ರಹಿಸಿದ್ರು. ವಿಟ್ಲ ಪೊಲೀಸ್ ಠಾಣೆಗೆ ರ್ಯಾಲಿ ನಡೆಸಲು ಮುಂದಾಗುತ್ತಿದ್ದಂತೆ ಸ್ಥಳಕ್ಕೆ ಬಂದ ವಿಟ್ಲ ಪೊಲೀಸರು ಪ್ರತಿಭಟನೆ ಹಿಂತೆಗೆಯುವಂತೆ ಮನವಿ ಮಾಡಿದ್ರು. ಎಸ್ಐ ರಾಜೇಶ್ ಕೆಬಿ ಅವರು ಪ್ರತಿಭಟನಾಕಾರರ ಜೊತೆ ಮಾತುಕತೆ ನಡೆಸಿ ತಕ್ಷಣವೇ ಆರೋಪಿಗಳನ್ನು ಬಂಧಿಸುತ್ತೇವೆ ಎಂದು ಭರವಸೆ ನೀಡಿದ ಬಳಿಕ ಪ್ರತಿಭಟನೆ ಸ್ಥಗಿತಗೊಳಿಸಲಾಯಿತು. 24 ಗಂಟೆಯೊಳಗೆ ಆರೋಪಿಗಳನ್ನು ಬಂಧಿಸದಿದ್ದರೆ ಪ್ರತಿಭಟನೆ ಮುಂದುವರಿಸುವುದಾಗಿ ತಿಳಿಸಿದ್ದಾರೆ. ಇದೇ ವೇಳೆ ಮಾತನಾಡಿದ ಎಸ್ಟಿಪಿ ಮುಖಂಡ ಕಲಂದರ್ ಪರ್ತಿಪಾಡಿ ಅವರು ರಾಜ್ಯ ಹಾಗೂ ಜಿಲ್ಲೆಯಲ್ಲಿ ಪಕ್ಷದ ಬೆಳವಣಿಗೆಯನ್ನ ಸಹಿಸಲಾಗದ ತಂಡದಿಂದ ಈ ಕೃತ್ಯ ನಡೆದಿದೆ. ಇದರ ಹಿಂದೆ ಸಂಘ ಪರಿವಾರ ಬಿಜೆಪಿ ವಿವಿಧ ಷಡ್ಯಂತ್ರಗಳನ್ನ ಮಾಡುತ್ತಿದೆ. ಇದರ ಮುಂದುವರೆದ ಭಾಗವಾಗಿ ಈ ಕೃತ್ಯ ಎಸಗಿದ್ದಾರೆ ಎಂದು ದೂರಿದ್ರು. ಏನು ಇವತ್ತು ವಿಟ್ಲ ನಮ್ಮ ವಲಯ ಕಚೇರಿಗೆ ಬೆಂಕಿ ಇಟ್ಟಂತ ಆರೋಪಿಗಳು ಏನು ಇವತ್ತು ಪಕ್ಷ ಇಡೀ ಜಿಲ್ಲೆ ರಾಜ್ಯ ಮತ್ತು ರಾಷ್ಟ್ರದಾದ್ಯಂತ ಪಕ್ಷದ ಬೆಳವಣಿಗೆಯನ್ನು ಸಹಿಸದಂತ ಕಿಡಿಗೇಡಿಗಳು ಸಂಘ ಪರಿವಾರ ಮತ್ತು ಬಿಜೆಪಿ ಇವತ್ತು ವ್ಯವಸ್ಥಿತವಾಗಿ ಪಕ್ಷದ ವಿರುದ್ಧ ಷಡ್ಯಂತ್ರವನ್ನು ಮಾಡ್ತಾ ಇದೆ. ಇದರ ಮುಂದುವರಿದ ಭಾಗವಾಗಿ ಇಲ್ಲಿನ ಸ್ಥಳೀಯ ಸಂಘ ಪರಿವಾರದ ನಾಯಕರುಗಳು ಇವತ್ತು ಪಕ್ಷದ ವಿರುದ್ಧವಾಗಿ ಹೇಳಿಕೆಯನ್ನು ಕೊಡ್ತಾ ಪ್ರಚೋದನಾತ್ಮಕವಾಗಿ ಅವರನ್ನು ಇದು ಮಾಡ್ತಾ ಇದ್ದಾರೆ. ಅದರ ಭಾಗವಾಗಿ ಇವತ್ತು ನಮ್ಮ ವಿಟ್ಲ ಎಸ್ಟಿಪಿ ಕಚೇರಿಗೆ ಅವರು ಬೆಂಕಿಯನ್ನು ಇಟ್ಟಿದ್ದಾರೆ. ಈ ಏನು ಬೆಂಕಿಯನ್ನು ಇಟ್ಟಂಥ ಆರೋಪಿಗಳನ್ನು ಕೂಡಲೇ ಬಂಧಿಸಬೇಕು ಅಂತೇಳಿ ಇವತ್ತು ನಾವು ಪ್ರತಿಭಟನೆ ಮಾಡಿಕೊಂಡಿದ್ದೇವೆ. ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ಆರಕ್ಷಕ ಠಾಣಾ ಸಿಬ್ಬಂದಿಗಳು ಬಂದು ನಮ್ಮ ಈ ಪ್ರತಿಭಟನೆ ಇವತ್ತು ಕೈ ಬಿಡಬೇಕು. ಇವತ್ತು ನಾವು ಆರೋಪಿಗಳನ್ನು ಕೂಡಲೇ 24 ಗಂಟೆಗಳೊಳಗಾಗಿ ಬಂಧಿಸ್ತೇವೆ ಅಂತೇಳಿ ನಮಗೆ ಭರವಸೆ ನೀಡಿದ್ದಾರೆ. ಆದ ಕಾರಣದಿಂದ ನಾವು ಇವತ್ತು ಈ ಒಂದು ಪ್ರತಿಭಟನೆ ತಾತ್ಕಾಲಿಕವಾಗಿ ಹಿಂದೆಗೆದಿದ್ದೇವೆ. ಇನ್ಶಾ ಅಲ್ಲಾ ಈ ಒಂದು ಏನು ನಮ್ಮ ಪಕ್ಷದ ಕಚೇರಿಗೆ ಇಟ್ಟಂಥ ಬೆಂಕಿ ಅದು ನಾವು ಅದನ್ನು ಸುಮ್ಮನೆ ಬಿಡುವುದಿಲ್ಲ. ಇಡೀ ನಮ್ಮ ಏನು ಪಕ್ಷದ ಕಾರ್ಯಕರ್ತರು ಏನು ಆರೋಪಿಗಳನ್ನು ಹಿಡಿಯದಿದ್ದರೆ ಪಕ್ಷದ ಎಲ್ಲ ಕಾರ್ಯಕರ್ತರನ್ನು ಸೇರಿಸಿಕೊಂಡು ವಿಟ್ಲದಲ್ಲಿ ಮುಂದಿನ ದಿನಗಳಲ್ಲಿ ಬೃಹತ್ ಆದಂತಹ ಪ್ರತಿಭಟನೆ ನಾವು ಕೂಡ ಹಮ್ಮಿಕೊಳ್ಳಲಿದ್ದೇವೆ. ಶಾಕಿರ್ ಅಳಕೆಮಚ್ಚಲು ಅವರು ಮಾತನಾಡಿ ಈ ಕೃತ್ಯದ ಹಿಂದೆ ಸಂಘ ಪರಿವಾರ ಬಿಜೆಪಿ ಇರುವುದು ಖಚಿತವಿದೆ. ಪಕ್ಷವನ್ನು ದಮನಿಸಲು ಬೆಂಕಿ ಅಥವಾ ಬೇರೇನೂ ನಡೆಸಿದ್ರೂ ಎಸ್ಟಿಪಿ ಜಗ್ಗುವುದಿಲ್ಲ. ಬಿಜೆಪಿಯ ಕೆಲವು ನಾಯಕರ ಪ್ರಚೋದನಕಾರಿ ಹೇಳಿಕೆಗಳಿಂದ ಇಂತಹ ಕೃತ್ಯಗಳು ನಡೆಯುತ್ತಿವೆ ಎಂದರು. ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾದ ವಿಟ್ಲ ವಲಯ ಕಚೇರಿಗೆ ರಾತ್ರಿಯನ್ನು ಕಿಡಿಗೇಡಿಗಳು ಬೆಂಕಿಯನ್ನು ಹಚ್ಚಿದ್ದಾರೆ. ಅದನ್ನು ಮೊದಲನಾಗಿ ಖಂಡಿಸ್ತಾ ಇದ್ದೇವೆ. ಅದರ ಭಾಗವಾಗಿ ನಾವು ಇವತ್ತು ಆರೋಪಿಗಳ ಬಗ್ಗೆ ಅವರನ್ನು ಪತ್ತೆ ಹಚ್ಚಲಿಕ್ಕಾಗಿ ನಾವು ಈಗಾಗಲೇ ಮಾನ್ಯ ಆರಕ್ಷಕ ಠಾಣಾಧಿಕಾರಿಯವರಿಗೆ ನಾವು ದೂರನ್ನು ಕೂಡ ಕೊಟ್ಟಿದ್ದೇವೆ. ಇದನ್ನು ಸ್ಪಷ್ಟವಾಗಿ ನಮಗೆ ಅರ್ಥ ಆಗ್ತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ, ಕೇರಳ ರಾಜ್ಯದಲ್ಲೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 171 ಸೀಟನ್ನು ಇಲ್ಲಿನ ಪ್ರಜ್ಞಾವಂತ ಮತದಾರರು ನಮಗೆ ಕೊಟ್ಟ ಕಾರಣ ಇಲ್ಲಿನ ಬಿಜೆಪಿಗರು RSSನವರು ಹೆದರಿಕೊಂಡು ಈ ಕೃತ್ಯವನ್ನು ರಾತ್ರೋರಾತ್ರಿ ಬಂದು ಒಂದು ಷಂಡರಂತೆ, ಒಂದು ಮನುಷ್ಯರಂತೆಲ್ಲ ಷಂಡರಂತೆ ಬಂದು ಈ ಒಂದು ಕೃತ್ಯವನ್ನು ರಾತ್ರೋರಾತ್ರಿ ಸುಮಾರು ಅಂದಾಜು 2 ಗಂಟೆಗೆ ಬಂದು ಈ ಕೃತ್ಯವನ್ನು ಮಾಡಿದ್ದಾರೆ. ನಮಗೆ ಈಗಾಗಲೇ ಇದರ ಕೆಲವು ಮಾಹಿತಿಗಳು ಸಿಕ್ಕಿದೆ. ಅದನ್ನು ಮಾನ್ಯ ಪೊಲೀಸ್ ಅಧಿಕಾರಿಗೆ ನಾವು ಕೊಟ್ಟಿದ್ದೇವೆ. ಇದರ ಮುಂದುವರಿದ ಭಾಗವಾಗಿ ಇವರು ಬೆಂಕಿಯಲ್ಲ ಏನನ್ನು ಕೊಟ್ಟರೂ ಕೂಡ ಹೆದರುವಂತಹ ಪ್ರಶ್ನೆ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾಗೆ ಇಲ್ಲ. ಇದು ನ್ಯಾಯ ಹಾಗೂ ಹಸಿವು ಮುಕ್ತ, ಭಯಮುಕ್ತ ಭಾರತ ಮಾಡಲಿಕ್ಕೆ ಬಂದಂತಹ ಪಕ್ಷ. ಇವರ ಜುಜುಬಿ ಬೆಂಕಿಗೆ ನಾವು ಹೆದರುವಂತಹ ಪಕ್ಷ ನಮ್ಮದಲ್ಲ. ಅದನ್ನು ಇಲ್ಲಿ ಸಂಘ ಪರಿವಾರದ ಕಾರ್ಯಕರ್ತರು, ನಾಯಕರು ಅರ್ಥ ಮಾಡಿಕೊಳ್ಳಬೇಕು. ಇನ್ನು ಕೆಲವು ಜುಜುಬಿ ನಾಯಕರುಗಳ ಹೇಳಿಕೆಯ ಮೂಲಕ ಪ್ರಚೋದನಕಾರಿ ಅವರ ಹೇಳಿಕೆಯ ಮೂಲಕ ಸಾಮಾಜಿಕ ತಾಣದಲ್ಲಿ ನಾವು ಕಂಡಿದ್ದೇವೆ. ಅದನ್ನು ಕೂಡ ನಾವು ಇಲ್ಲಿನ ಮಾನ್ಯ ಪೊಲೀಸ್ ಅಧಿಕಾರಿಗೆ ಅವರಿಗೆ ನಾವು ದೂರಿನೊಂದಿಗೆ ನೀಡಿದ್ದೇವೆ. ಇದನ್ನೆಲ್ಲವನ್ನು ನಾವು ಇಟ್ಟುಕೊಂಡು ಮಾನ್ಯ ಪೊಲೀಸ್ ಇಲಾಖೆಯ ಭರವಸೆಯನ್ನು ಇಟ್ಟುಕೊಂಡು ಈ ದೇಶದ ಕಾನೂನನ್ನು ಗೌರವಿಸಿಕೊಂಡು ಈ ದೇಶದ ಸಂವಿಧಾನವನ್ನು ಗೌರವಿಸಿಕೊಂಡು ತಾತ್ಕಾಲಿಕವಾಗಿ ನಾವು ಈ ಪ್ರತಿಭಟನೆಯನ್ನು ನಿಲ್ಲಿಸ್ತೇವೆ. ಒಂದು ವೇಳೆ 24 ಗಂಟೆ ಒಳಗೆ ಈ ಆರೋಪಿಗಳನ್ನು ಬಂಧನ ಮಾಡಿದರೆ ವಿಟ್ಲದಲ್ಲಿ ಕರ್ನಾಟಕ ರಾಜ್ಯದಾದ್ಯಂತ, ಜಿಲ್ಲೆಯಾದ್ಯಂತ ನಾವು ಪ್ರತಿಭಟನೆ ಮಾಡ್ತೇವೆ. ನಾವು ಮನವಿಯನ್ನು ಮಾಡ್ತಾ ಇದ್ದೇವೆ. ಶಾಂತಿಗೆ ದೊಡುವಂಥ ಯಾರೇ ಇರಲಿ ಅಂಥವರನ್ನ ಈ ಪೊಲೀಸ್ ಇಲಾಖೆ ಬಂಧನ ಮಾಡಬೇಕು. ಅದು ಉಜಿರೆಯಲ್ಲಿ ಇರ್ಬೋದು ಅಥವಾ ಇನ್ನೂ ಹಲವಾರು ಕಡೆಗಳಲ್ಲಿ ಈ ದೇಶದ ಶಾಂತಿಯನ್ನು, ಈ ಭಾಗದ ಶಾಂತಿಯನ್ನು ಕದಡುವಂಥ ವ್ಯವಸ್ಥೆಯನ್ನು ಸಂಘ ಪರಿವಾರದ ನಾಯಕರುಗಳು, ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಅದಕ್ಕೆ ಇಲ್ಲಿನ ಪೊಲೀಸ್ ಇಲಾಖೆ ಕಡಿವಾಣ ಹಾಕಬೇಕೆಂಬ ವಿನಂತಿಯನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಪುತ್ತೂರು ನಗರ ಸಮಿತಿಯ ಅಧ್ಯಕ್ಷ ಬಶೀರ್ ಕುರ್ನಡ್ಕ, ಅಜೀಜ್ ಕಡಂಪು, ರಹೀಂ ವಿಟ್ಲ, ರಫೀಕ್ ಪೊನ್ನೋಟು ಮೊದಲಾದವರು ಭಾಗವಹಿಸಿದ್ರು. ಪ್ರಚೋದನೆಗೆ
ಇಲ್ಲ ನಾವು ಸೋಲಲ್ಲ